ಬೆಲೆ ಏರಿಕೆ, ಭ್ರಷ್ಟಾಚಾರ ಹಾಗೂ ದುರಾಡಳಿತಗಳಿಂದ ಕಂಗೆಟ್ಟಿರುವ ಜನತೆಯ ಗಾಯದ ಮೇಲೆ ಬರೆ ಎಳೆದಂತೆ ರೇಷನ್ ಅಂಗಡಿಗಳಲ್ಲಿ ಅಗತ್ಯ ಆಹಾರ ಧಾನ್ಯಗಳ ಕೊರತೆ ಸೃಷ್ಟಿಯಾಗಿದ್ದು, ಎಡರಂಗ ಸರ್ಕಾರವು ಜನತೆಯ ಸಹನೆ ಪರೀಕ್ಷಿಸುತ್ತಿದೆ ಎಂದು ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಕೀಂ ಕುನ್ನಿಲ್ ಹೇಳಿದ್ದಾರೆ. ರೇಷನ್ ಅಂಗಡಿಗಳಲ್ಲಿ ಆಹಾರ ವಸ್ತುಗಳು ಸಿಗದೇ ಇರುವುದನ್ನು ಖಂಡಿಸಿ ಮಂಜೇಶ್ವರ ಮತ್ತು ಕುಂಬಳೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳು ಜಂಟಿಯಾಗಿ ನಡೆಸಿದ ಮಂಜೇಶ್ವರ ಸಪ್ಲೈ ಆಫೀಸ್ ಧರಣಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಮೊಹಮ್ಮದ್ ഒരു കാലത്ത് കേരളത്തിലെ 16,444 റേഷൻ കടകൾ വഴി വിതരണം ചെയ്ത ഭക്ഷ്യ ഉൽപ്പന്നങ്ങൾ കൊണ്ടാണ് കേരളത്തിലെ സാധാരണക്കാരൻ അവരുടെ ജീവിതം തള്ളി മുന്നോട്ട് നീക്കിയിരുന്ന ഒരു കാലഘട്ടം. ഈ നാട് ഒരുപാട് വികസനവുമായി മുന്നോട്ട് പോയി സോളാറും ലൈറ്റ് കത്തുന്ന കാലം വരെ എത്തിയപ്പോഴും ഈ നാട്ടിലെ സാധാരണക്കാരൻ ആദ്യ കാലഘട്ടത്തിൽ ഞാൻ നേരത്തെ സൂചിപ്പിച്ച 16,000-ൽ പരം റേഷൻ കടകളിൽ നിന്നും ലഭിച്ചിരുന്ന മണ്ണെണ്ണ വിളക്കിന്റെ വെളിച്ചത്തിലാണ് ഈ ലോകത്തെ പുറം ലോകത്തെ അല്ലെങ്കിൽ ഇരുട്ടിൽ നിന്നും അവർക്ക് ಹರ್ಷದ್ ವರ್ಕಾಡಿ, ಸೋಮಶೇಖರ್ ಜಿಎಸ್, ಉಮ್ಮರ್ ಬೋರ್ಖಳ, ಲಕ್ಷ್ಮಣ ಪ್ರಭು ಕುಂಬ್ಳೆ, ಜುನೈದ್ ಉರ್ಮಿ, ಫಾರೂಕ್ ಶಿರಿಯಾ, ಸತ್ಯನ್ ಸಿಯುಫಳ, ಖಲೀಲ್ ಬಚಾಲ್, ಓಂ ಕೃಷ್ಣ, ನಾಗೇಶ್ ಮಂಜೇಶ್ವರ, ಮನ್ಸೂರ್ ಬಿಎಂ, ಇರ್ಷಾದ್ ಮಂಜೇಶ್ವರ ಸೇರಿದಂತೆ ನೂರಾರು ಮಂದಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.